applications open. So padle comment padle. Comment ಬರುತ್ತಿ ಕೂದಕ್ಕೆ ಹೇಳ್ತಾರೆ ನೀವು. Hello, hi, namaskar, this is Kalada. Vanakkam solvelu, namaskara. Welcome to another episode of Bite to Coffee with VJ Jeevan in association with Black and Blue Production. So ladies and gentlemen, ini na mottigu already togondallaru gobbara start ಮಾಡ್ಲಾಗ್ತದೆ ಏರೋಲ್ ಇರ್ತದೆ. So we have with us Anup Sagar, ladies and gentlemen. ಮೇರ ಬಗ್ಗೆ ಪನೋಡೋಣ ಮೇರೊಂಜಿ ಮಾಡೆಲ್ ಅಂದು ಡ್ಯಾನ್ಸರ್ ಅಂದು ಆಕ್ಟರ್ ಅಂದು ಆಂಟರ್ಪ್ರನರ್ ಅಂದು ಕೆಲವು ಮಾತ ಅಂದ ಕೆಲವು ಮಾತ ಉಂಟು. ಸೊ ದಾದ ಅಂದು ಅರಡನೇ ಶೋ ಕಂಟಿನ್ಯೂ ಆನಾಗ ಕೇನೊಂದು ಪೋಯಿ ಪನಂದು. ಸೊ ಇನ್ನೊಂದು ಕ್ಯಾರಮ್ ಬಂದಿಲ್ಲ. ಸೊ ಕ್ಯಾರಮ್ ಅನುಪ್ ಸಾಗರ್ ಬ್ಯಾಂಕರ್ ಒಳ್ಳೆ ಬಟ್ ಹಿಂಗ್ ಗೊಬ್ಬರ ಗೊತ್ತು ಜಾಣಲಾರು ಗೊಬ್ಬುಗ ಪನ್ನಕ್ಕೋಸ್ಕರ ದಾದ ನಂಜಿ ಬಂಗ ಬರ್ತದು ಗೊಬ್ಬೊಂದಲ್ಲ ತೂಕ ಲಾಸ್ಟ್ ಏರ್ ವಿನ್ ಆಗ್ತಾರೆ ದಾದ ತೂಕ ಸರಿ. ಸೊ ಬ್ರದರ್ ಇರಾಕಿ ಅದ ಎನ್ನ ಬ್ಲಾಕ್ ಅದೇ ಇಂಚಿಡು ಕೈ ತಳ್ಳು. ಓಕೆ ಸೊ brother onjati normal question first day good okay onjati normal questions start maluga. So Anup Sagar starting erek mata gottuji ta gottagundu starting Anup Sagar Dubai ittare. So avulu naga background dancer adittare. So from background dancer to a main lead or villain enchette now in journey ಆಕ್ಚುಲಿ ಡ್ರೀಮ್ ಕಮ್ ಟ್ರೂ ಕೊಂಡೋಗಿ ಡೈರೆಕ್ಟ್ ಪಂಡ ಮಾತಲ್ಲ ಸ್ಟಾರ್ಟ್ ಆದಾಗ ದಾದ ಒಪ್ಪುಜಿ ಸ್ಟಕ್ ಲೈಫ್ ಹೋಗ್ಕೊಂಡಿದ್ದೆ ಹೋಗಿಲ್ಲ ಬಟ್ ಏನು ಆ್ಯಪಲ್ ಇಮ್ಯಾಜಿನ್ ಬಂದಿದ್ದೇನೆ ಆಸ್ ಆಕ್ಟರ್ ಬರ್ಬೇಕು ಅಂತ. ಆಸ್ ಅ ಬ್ಯಾಕ್ಗ್ರೌಂಡ್ ಡ್ಯಾನ್ಸ್ ಮಾಡ್ಕೊಂಡಾಗ ಐ ವಾಸ್ ಲೈಕ್ ಹೋಪಿಂಗ್ ಲೈಕ್ ಒನ್ ಡೇ when you dancing when you dancing next to start like ink actually Malayalam industry must Shweta Menon ಪೂಜಾ ವರ್ಷ ಗೊತ್ತಂತ ಅಕ್ಕ ನೋಡಿ ಮಾತ್ರ ಆಸ್ ದ ಲೀಡ್ ಅರ್ನೌಟಿ ಬರೀ ಡ್ಯಾನ್ಸ್ ಮಾಡ್ಕೊಂಡಾಗ ಹೆಂಗೆ ಫೀಲ್ ಆಗುತ್ತೆ ಮೇ ಬಿ ಫ್ಯೂಚರ್ ಹೆಂಗೆ ಒಂದು ಚಾನ್ಸ್ ಸಿಕ್ಕದೆ ಬಟ್ ಹೆಂಗೆ ಒಂದಿಟ್ಟು ಐ ಹೇಟ್ ರಿಜೆಕ್ಷನ್ ಹಿಂಗೆ ಏನೇನು ರಿಜೆಕ್ಟ್ ಮಾಡ್ತು ನಾವು ಆಪುಜಿ ಸೊ ಅದಕ್ಕೋಸ್ಕರ ಆ್ಯಪಲ್ಲ ಎನಿ ಆಡಿಷನ್ ಇತ್ತು ನಾವು ಹೋಗಿದ್ದೆ ಬಟ್ ಲಕ್ಕಿಲಿ ನೀಲ್ ಹ್ಯಾಪನ್. ಸೊ ಹಿಯರ್ ದುಬೈ ಬಿಡ್ದು ಸೊ ಕುಡಂಜಿ ಮನೋಡಂಡ ಆಕ್ಚುಲಿ ಪೋರ್ ಇತ್ತ ಉಪ್ಪಂದಿನ ಅಂಚಿನ ಆಡಿಷನ್ಸ್ ಆಡಿಷನ್ಸ್ ಲ ಬಂದ್ ಮಾತಾಡಿತ್ತು ನಾವು ಕ್ಲೋಸ್ ಪೂರ ಸೆಟ್ ಮಾತ ಡೆಪ್ತ್ ಆಗ್ತದೆ ಮೇರ್ ಲಾಸ್ಟ್ ಗೆ ಹೋದು ಕಾಲೇಜ್ ಕ್ಯಾಮೆರಾ ಇದು ಮೇರ್ ಒಂಜಿಕೊಲ್ದು ಎದುರು ಕುಡಂಜಿ ಜನ ಆರೇನ್ ಕುಲ್ಲಾದು ಅಕಲ್ ಒಂಜಿ ಐಕೆ ಒಂದು ಆಡಿಷನ್ ಆದಿ ಸೆಲೆಕ್ಟ್ ಆಗಿನ ಜನ ನಿರೇಲ್ ಮೂವಿಗೆ. ಸೊ ಆಫ್ಟರ್ ನಿರೇಲ್ ಅಂಡ್ ದಂಡ ಅಂಡ್ ಅಂಚೆ ಕೆಲವು ಮಾತ್ರ ಮೂವೀಸ್ ಅಂಡ್ ವಿಲನ್ ಲ ಕಲ ಮಾಡ್ತಾರೆ ಹೀರೋ ಲ ಕಲ ಮಾಡ್ತಾರೆ. ಸೊ ಈ ಪ್ರಕಾರ ಫೇವ್ರೇಟ್ ವಿಲನ್ ಹತ್ತು ಹೀರೋ ಸ್ಟಾರ್ಟಿಂಗ್ ಹೀರೋ ಆದ್ರೆ ಬಿಡು ಎಂಡಿಂಗ್ ವಿಲನ್ ಆಗ್ಬಿಡು ಜನ ಸ್ಟಾರ್ಟಿಂಗ್ ವಿಲನ್ ಆಗ್ಬಿಟ್ಟು ಎಂಡಿಂಗ್ ಹೀರೋ ಅಡ್ಲ ತಿಕ್ಕೊಂಡತ್ತೆ ಅಡ್ಲ ಮಾಡ್ಬಿಡು ಅಂಚ. ಓಕೆ ಸೊ ಅನುಪ್ ಸಾಗರ್ ಎಕಡ್ ಮಾಡ್ಲಕ್ಕನೆ ದುಬೈ ಇರ್ತೇರು ದುಬೈ ಅಕೌಂಟೆಂಟ್ ಅದೇ ಕಾರ್ಪೊರೇಟ್ ಟ್ರಾವೆಲ್ ಕನ್ಸಲ್ಟೆಂಟ್. ಓಕೆ ಫ್ರಂಟ್ ಆಫೀಸ್ ಓಕೆ ಅವಳು ವರ್ಕ್ ಮಾಡ್ಕೊಂಡಿರ್ತಾರೆ ಅಂಡ್ ಅಲ್ತೇರ್ದು ಮೂವಿದ ಜರ್ನಿ ಎಂಚ ಬರ್ತಂದು ದಾದ ಆನಂದ್ ಆಲ್ರೆಡಿ ರಿವೀಲ್ ಮಾಡ್ತಾರೆ. ಸೊ ಎಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ದಾದ ಪಂಡ ಸಿಂಪಲ್ ಆಗಿ ಏನಾಗ್ತದೆ ನಮ್ಮ ಕ್ವೆಶ್ಚನ್ ಮತ್ತನ ಗೊತ್ತು ಪಂದು ಬಟ್ ಇಂಕೊಂಜಿ ವಿಷಯ ಗೊತ್ತಾಗ್ತದೆ ದಾದ ಪಂಡ ಅನುಪ್ ಸಾಗರ್ಗೆ ಮೂಜಿ ಗರ್ಲ್ ಫ್ರೆಂಡ್ ಇರ್ತಾರೆ ಮೂಜಿ ಐದು ಜಾಸ್ತಿ ಪೇರು ಮೂಜಿ ಸೀರಿಯಸ್ ಗರ್ಲ್ ಫ್ರೆಂಡ್ಸ್ ಪಂಡ ಸೀರಿಯಸ್ ಆದಂಜಿ ಇತ್ತಿನ ಅಂತ ಓಲ್ಲೆ ಆದಂದು ಕೇನುಜಿ ಅಂಡ್ ಕೇಂದ್ರದ ಹೋಗು ಜಾರಲ್ಲ ಇನ್ನೊಂದು ಕೇನುಚಿ ಮಾರೆ ಪುದರ್ ಮತ್ತೆ ಕೇನುಚಿ ಅಕ್ಲ ಮದ್ನ ಬರಪ್ಪು ಅದೇ ಏರ್ ಈ ಮೂಟೆ ಏರಲ್ಲ ಎಕ್ಸ್ಪೀರಿಯನ್ಸ್ ಪಂಡ ಪುದರ್ ಪಂಡ ಆರಂಜಿ ಆರಂಜಿ ಗ್ರೇಟ್ ಪರ್ಸನ್ ಪಂಡ ಇದನ್ನ ನಾಟ ಕ್ಲೋಸ್ ಕೊಡು ಪುದರ್ ಪಂಡ್ರೆಗೋಸ್ಕರ ಇತ್ಯಾನ್ ಪುದರ್ ಪಂಡ್ರೆ ನನ್ನ ಹಸ್ಬೆಂಡ್ ಬರ್ತೀನಿ ಪಾರ್ಟಿಗೆ ಸೊ ಪುದರ್ ಪಂಡ್ರೆ ಕೊಡ್ಚಿ. ಓಕೆ ಆಕ್ಚುಲಿ ಎಂತ ಗರ್ಲ್ ಫ್ರೆಂಡ್ಸ್ ನ ಬಗ್ಗೆ ಮಾತಾಡೋಲ್ಲ. ಸೊ ಅನುಪ್ ಸಾಗರ್ ಎಲ್ಲಿ ಒಪ್ಪನಾಗ ಸ್ಕೂಲ್ ಉಪ್ಪನಾಗ ಅರೆಗ್ ನನ್ನ ರಿಸರ್ಚ್ ನಿಂದ ವರ್ಕ್. ಸೊ ಅರೆಗ್ ಕಾಲ್ ಮಾತ ಬರೋದಿತ್ತಂಗೆ ಪೊಂಜೋಕನ. ಸೊ ಕಾಲ್ ಅಜ್ಜಿದೆಪ್ಪನಾಗ ಪೊಂಜೋಕ ಪಾತಿರ ನೆಜ್ಜಿಗೆ ಅವ ಆಕ್ಚುಲಿ ಅವಾಗ ಮೊಬೈಲ್ ಇರ್ತಿದ್ವಿ. ಸೊ ಅವಾಗ ಎಂತ ಇದ್ಕೊಂಡೆ ಕಾಲೇಜ್ ಸ್ಕೂಲ್ ಕಾಲೇಜ್ ಕಾಲ್ ಮಾಡ್ಕೊಂಡಾಗ ಫಸ್ಟ್ ಒಂಜಿ ರಿಂಗ್ ಬಸ್ ಕಟ್ಟ ಪಾಪುನಿ ಸೆಕೆಂಡ್ ರಿಂಗ್ ಬಸ್ ಕಟ್ಟ ಐತ ಬಗ್ಗೆ ಪಂಡ್ರಂಡ್ ಕೋಡ್ ವರ್ಡ್ ಬರಕ್ಕೆ ರೆಡ್ ರಿಂಗ್ ಕೊರ್ಲೆ ಟಾಪ್ಲೆ ಅಂಚ ಬಂಡ ಯಾನ್ ಕಾಲ್ ಮಾಡ್ತೀನಿ ಆ ಅಂಚ ಅವನಿತ್ತು. ಸೊ ಎಲ್ಲ ಅಜ್ಜಿದ ಪಂಡ ಯಾಪಗಲ ಒಂಜಿ ಕಿಚನ್ ಜನ ತೋಟ ಇತ್ತು ಸಾರ್ ಬರುತ್ತದೆ ಬರ್ತೀನಿ
ಕಾಲ್ ಕಟ್ ಆಗ್ತದೆ ಬಲ್ತ್ ಬರ್ತೀನಿ ಕಾಲ್ ಕಟ್ ಆಗ್ತದೆ ಅಪ್ಪ ಹೆಂಗ್ ಯಾನ್ ರೆಡಿ ಆಗ್ತಿದೆ ಕೂಲ್ ಯಾನ್ ರಿಸೀವ್ ಮಾಡ್ತೀವಿ ಯಾನೊಂದು 8 ಬಾದಾಗ ಬುಕ್ ಬತ್ತೊಂದು ಮಸ್ತ್ ಸ್ಟಡಿ ಇದ್ದಿದ್ದು ಉಳ್ಳೇ ಹೋಯ್ಲ ಸೆಕೆಂಡ್ ಟೈಮ್ ಹೋಗಿ ಬರ್ತೀನಿ ಬಂದು ಗೊತ್ತದೆ ಹೆಂಗೆ ಮೂರನೇ ಯಾನೇ ಬಂದಿತ್ತು ಬಟ್ ಅದು ತಿಕ್ಕದ್ಬೋದು ಅಜ್ಜಿದಾದ ಮತ್ತೆ ಹೋಗ್ತಿದ್ದೆ ಅಜ್ಜಿ ಅವರು ನನ್ನ ಪ್ರಕಾರ ಅಜ್ಜಿ ಬಿದ್ದೇ ಹೋಗ್ತಿರ್ಕೊಂಡು ಅಜ್ಜಿ ರಿಸೀವ್ ಮಾಡ್ತಾರೆ ಅಜ್ಜಿ ರಿಸೀವ್ ಮಾಡ್ತಾರೆ ಆ ಕಡೆ ಎಲ್ಲ ಆ ಸ್ಟಾರ್ಟಿಂಗ್ ಒಂದು ಹಲೋ ಬಂದು ಕೊಡೋದು ಅಜ್ಜಿ ವಾಯ್ಸ್ ಚೇಂಜ್ ಅರೆ ಗೊತ್ತಾ ಸವಾಯಿ ಬಕ್ಕ ಅದು ಬರ್ಕೊಂಡು ಸ್ಟಾಪ್ ಮಾಡ್ತಾರೆ ಬರ್ಪುನ ಸ್ಟಾಪ್ ಮಾಡ್ಬಾರ ಕೂಡ ಒಂದು ಜೀವನ ಉಂಟು ರೀಸನ್ ಉಂಟು ಅವ್ರು ಹೆಂಗೆ ಗೊತ್ತಾಗ ಅಜ್ಜಿ ಮನೊಂದಿರ್ತಕ್ಕೆ ಬಕ್ಕ ಬಕ್ಕ ದೊಡ್ಡ ಈ ಪೋ ಹಚ್ಚಿ ಪಂಜೋತ್ರಲ್ಲ ಇರಲ್ಲ ಆಯನ ಬೈದಪ್ಪು ಪೋ ಹಚ್ಚಿ ದೆಪ್ಪರ ಪೋ ಹಚ್ಚಿ ಮೇ ಬಿ ಬಾಬಾ ಅಜ್ಜಿಗೆ ಅಜ್ಜಿನ ಡೌಟ್ ಇತ್ತು ಅಜ್ಜರ ಡೌಟ್ ಇತ್ತು ಓಕೆ ಸೊ ಅವನಿ ಕ್ವೆಶ್ಚನ್ ಆಗ್ತದೆ ಸೊ ಓಕೆ and India wants to know ಈ ಒಂದು ಅಂಪು ಬಂಡ ಏನು ಯಾನೆ ಅವನಿಗೆ ಪೂರ ನಿಂತಿ ಮಾರರು ಜೈಕಿದು ಸಮಯ ಅಂಪು ಬಂಡ ನಿಕ್ ನೇಮ್ ಅಜ್ಜಿ ಅಜ್ಜ ಬೊಕ್ಕ ಮಾತ ಸಾಗಡ ಅಂತ ನಿನ್ನ ಕಸಿನ್ಸ್ ಇತ್ತಲ್ಲ ಕೆಲವು ಅಂಚಲ್ಲ ಅಂಪು ಬಂಡು ಸೊ ಮಸ್ತ್ ಜನ ಗೊತ್ತಿಚ್ಚಿ ಒಂದು ಪೌಡರ್ ಜನ ಮುಂದೆ ಬಂದ ಲೈಕ್ ಮಸ್ತ್ ಕಂಡ್ರ ಬಂದಿತ್ತೆ ಬಾಬಣ್ಣ ಇನ್ನ ರಿಸರ್ಚ್ ಟೀಮ್ ಬಾಬಣ್ಣ ಮಾತ್ರ ರಿಸರ್ಚ್ ಮಾಡಿದ್ರು ಪೌಡರ್ ಮರತು ಬಾಬಣ್ಣ ರಾತೆ ಅವ ಆಕ್ಚುಲಿ ಪೊಂಜೋಗಿ ಇರ್ತಿದ್ದ ಮೇ ಬಿ ಗೆತ್ತ ಬೈದ್ರು ಮುಸುಂಟು ಓಕೆ ಸೊ ಅಂಪು ಏರು ಗೊತ್ತಾಂಡು ಸೊ ಗುಳ್ಳ ಬಂಡ ಏರು ಗುಳ್ಳ ఒక ಚಂಕಿ ಪಂಪನ ಪಿಚ್ಚೆ ಉಂಡೆ ಇಲ್ಲಡು ಅವನ ಸಿಸ್ಟರ್ ಯಾನ್ ದುಬೈ ಉಪ್ಪುನಾಗ ಪಣ್ಣನ ಜೊತೆ ಬರ್ತಿದ್ದಿನ ಪಿಚ್ಚೆ ಪಾಪ ಹಾಲಿಟ್ಟು ಇಲ್ಲಡಿಜ್ಜಿ ಮಮ್ಮಿ ತೂಂದುಲ್ಲೇರು ಮತ್ತು ಒಂದಗಡು ದಾಯಕೊಂಡ ಪಿಚ್ಚೆ ಕಲ್ಚರ್ ಸ್ಟಾರ್ಟ್ ಮಾಡ್ತಾನೆ ಉಂಟಾದ್ರೆ ಬಟ್ ದೇ ಆರ್ ರಿಯಲಿ ಕ್ಯೂಟ್ ಕೋಡಂಜಿ ಸ್ಟೋರಿ ಮಾಡ್ತಾರೆ ಆಕ್ಚುಲಿ ಆಯ್ತು ಬಿಜೆಪಿ ಆಯ್ತು ಜೆಪ್ಪು ಅದು ಯಾನ್ ಜೆತ್ತಿತ್ತು ಅವತ್ತು ಬುಕ್ ಏನ ಬರ್ತಿದೆ ಓಕೆ ಯಾಪಾಂಡಲ ಇರು ಬೇಡ ಅಂದ ಯಾಪಾಂಡಲ ಒಂಜಿ ಜನಕ್ಕೆ ಮೆಸೇಜ್ ಮಾಡ್ಬರಬಹುದು ವಾಟ್ಸ್ಆಪ್ ಗೆ ಕುಡಂಜಿ ಜನಕ್ಕೆ ಸೆಂಡ್ ಆದ್ರೆ ಅದನ್ನ ಒಂದು ಸ್ಟೋರಿ ಕ್ರಿಯೇಟ್ ಆದ್ರೆ ಸೀನ್ ಕ್ರಿಯೇಟ್ ಆದ್ರಿಂದಲ್ಲ ಅಂಚೆ ಇನ್ಸಿಡೆಂಟ್ಸ್ ಉಂಟು ಚಿನ್ನ ಮಸ್ತ್ ಉಂಟು ಬಟ್ ಜಿಂದಿನಿ ಇದು ಜಾತನೆ ಆಕ್ಚುಲಿ ಅವು ಲೇಟ್ ಆಗ್ತದೆ ಬಿಡು ನೈಟ್ ಇಂಚಿನ ಮೆಸೇಜ್ ಮಾಡ್ಕೊಂಡು ಉಪ್ಪನ ಟೈಮ್ ಬಿಟ್ಟು ಬೈ ಮಿಸ್ಟೇಕ್ ಎರೆಗೋ ಮಾಡ್ಕೊಂಡು ಮೆಸೇಜ್ ನಾನು ನೋಡ್ತೀನಿ ಅವು ಒಂಜೋಗಲ್ಲ ಆತು ಒಂಜಿ ಆಣ ಬುಕ್ಕಿನ ಮೆಸೇಜ್ ಕೊಂಡು ಬಟ್ ಅವು ಅದಕ್ಕೆ ಅರ್ಥ ಆಂಡು ಪಾಪ ಎಡ್ಡೆ ಫ್ರೆಂಡ್ ಮುಜ್ಜನ ಕೋಪಿನ ಮೆಸೇಜ್ ನಂಚಿ ಗೊತ್ತುಂಡು ಇದು ಮೂಜನ ಐತೆ ಬೇತೆ ಪೂರ ಓಕೆ ಸೊ ಅನೂಪ್ ಸಾಗರ್ ಪಂಜಾಬ್ ಆಕ್ಟ್ರೆಸ್ ನೊಟ್ಟಿಗೆ ಕಾಂಬಿನೇಷನ್ ವರ್ಕ್ ಮಾಡಿದ್ದೇವೆ ಆಸ್ ಎ ಲೀಡ್ ವಿಲನ್ ಆದ್ರೆ ಅಪ್ಪಗೆ ಗೊತ್ತಾದ ಕ್ವೆಶ್ಚನ್ ಆದ್ರೆ ಸೊ ಸೆಲೆಬ್ರಿಟಿ ಕ್ರಶ್ ಬಂದು ಗೊತ್ತುಂಡ ಅನೂಪ್ ಸಾಗರ್ ನೇರ ನಮ್ಮ ತುಳು ಇಂಡಸ್ಟ್ರಿಗೆ ಒಳ್ಳೆಯ ಕ್ವಶನ್ ಲೆಕ್ಕ ಅವಳ ಕ್ವಶನ್ ಅವಳ ಆನ್ಸರ್ ತಕ್ಕ ಎಡಿಟ್ ಹಾಕೊಂಡು ಓಕೆ ಅವು ಅದು ಕ್ವಶನ್ ಸೆಲೆಬ್ರಿಟಿ ಕ್ರಶ್ ಇಂಕಲ ಇಂಡಸ್ಟ್ರಿಗೆ ಸೋನಲ್ ಮಾತಾಡ ದುಂಬಲ ಬಂದಿತ್ತೆ ಓಕೆ ಸೊ ಸೆಲೆಬ್ರಿಟಿ ಕ್ರಶ್ ಸೋನಲ್ ಮಾತಾಡೋದು ಅಂಡ್ ಕೆಟ್ಟ ತಿಂಗಳು ಏನಾಗ ಆರ್ನ ಕ್ರಶ್ ಇತ್ತಿನ ಪತ್ರಿಕೆ ಹಾಕೊಡ್ತಿ ಆರ್ನ ಕ್ವಶನ್ ಏನು ರಿಪ್ಲೈ ಮಾಡ್ತೀನಿ ಅಂತೆ ಓಕೆ ಎಂದು ಎನ್ನ ಮಿಸ್ಟೇಕ್ ಇದೆ ಅಲ್ಲೇ ಮಿಸ್ಟೇಕ್ ಆದಮಲ್ಲ ಕಾರ್ ಕೂಡ ಅಂತೆ ಸೊ ಎಸ್ ಒಂಜಿ ಬಾಳಂಜಿ ಎಡ್ ರಿಸರ್ಚ್ ಮಾಡ್ಬೇಕು ಕುಡಂಜಿ ರಿಸರ್ಚ್ ದಾದ ಪಂಡ ಯಮಹಾ ಬಂದ ಚಿಕ್ಕನ ಮೂವಿನ ಅನೂಪ್ ಸಾಗರ್ ಅರ್ಜುನ್ ಕಾಪಿಕಾಡ್ ಬೊಕ್ಕ ಪ್ರತೀಕ್ ಶೆಟ್ಟಿ ಡೈರೆಕ್ಟ್ ಮಲ್ಪರೆಗೆ ಪ್ಲಾನ್ ಮತ್ತೆ ಅವ್ನ ಇತ್ತನಿಗೆ ಅಂಡ್ ಒಂದು ಮಸ್ತ್ ಸೀಕ್ರೆಟ್ ವಿಷಯ ಆಕ್ಚುಲಿ ಮಸ್ತ್ ಜನ ಗೊತ್ತುಜಿ ರೆಗ್ಯುಲರ್ ಗೊತ್ತುಜಿ ಆಕ್ಚುಲಿ ಪಂಡ ಸೊ ನಮೋ ಸರ್ ನನ್ನ ಪ್ರಕಾರ ಒಂದು ಮಾತ್ರ ಕ್ವಶನ್ಸ್ ಪ್ರತೀಕ್ ಬರ್ತೀನ ಓಕೆ ಯಮಹಾ ಬಂಟು ಒಂದು ಸ್ಕ್ರಿಪ್ಟ್ ಆಕ್ಚುಲಿ ನನ್ನ ಮೊಬೈಲ್ ಉಂಡು ರೆಡಿ ಉಂಡು ಮೋಜಿ ಬಾಯ್ಸ್ ನ ಸ್ಟೋರಿ ಎದು ಮಾದ ಹರಿ ಬಂದು ಯಮಹಾ ಪಂಡ ಆಗಿ ಪಂಡ ಅವಂತೆ ಕನೆಕ್ಟ್ ಆಗ್ತದೆ ಮೋಜಿ ಬಾಯ್ಸ್ ನ ಸ್ಟೋರಿ ಬಂದು ಅಂಡರ್ ವರ್ಲ್ಡ್ ಅಂತ ಕನೆಕ್ಟೆಡ್ ಆದ್ರೆ ಪಂಡ ಒಂಜಿ ಕುಡಿಲಾಡ್ ಒಂಜಿ ಗೋಲ್ಡನ್ ಗ್ಯಾಂಗ್ ಬಂದೊಂಜಿ ಗ್ಯಾಂಗ್ ಇತ್ತು ಸೊ ಐತ ಒಂದು ಕೆಲವೊಂಜಿ ಡೀಟೇಲ್ಸ್ ಇತ್ತು ಆ ಒಂದು ಸ್ಟೋರಿ ಬಂದಿತ್ತು ಮತ್ತೆ ಎಡ್ಡೆ ಬರ್ತಿತ್ತು ಸೊ ಪ್ರೊಡ್ಯೂಸರ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರ್ತಾರೆ ಅನ್ಕೊಡ್ಪೆ ಕಾಸು ಕೊಡ್ಪೆ ಅಂತ ಮತ್ತೆ ಬಂದಿರ್ತಾರೆ ಮೂಲೆ ಮೀಟಿಂಗ್ ಕೆಸ ತಿರ್ತೆ ಮೀಟಿಂಗ್ ಮೂರು ಜನ ಇತ್ತು ಬರ್ತಿರೋ
ಎನ್ನ ಒಂಜಿ ಮೂವಿ ಆಲ್ರೆಡಿ ಕಾಸ್ ಪಾಡ್ದೆ ಕಾಸ್ ಪತ್ತೊಂದು ಬಲ್ತು ಪೋತೆ ಸೊ ಇದು ನಿಕ್ಲಿ ಮೂವಿ ಮಾತ್ರ ಇತ್ತು ನಾನು ಕಾಸ್ ಪೇಡ್ ಬಜೆಟ್ ಅವಕ್ಕೆ ಇಂಕ್ಲಿ ಏತ ನಾಸ್ ಪೇಜ್ ಮಲ್ಪು ಕಮ್ಮಿ ಮಲ್ಪೋದು ಬಂದು ಒಂಜಿ 70-80 ನಲ್ಲಿ ಫಿನಿಶ್ ಮಲ್ಪ ಟ್ರೈ ಮಲ್ಪೋದು ಆಯ್ ಬನ್ನಿ ನಾನು ಇದಕ್ಕೆ 1 crore ಕೊಡ್ತೆ ಒಂಜಿ ಕೊಡ್ತೆ ಇಂಕ್ಲಿ ಮಲ್ಪು ಇಂಕ್ಲಿ ಇಂಚಿನ ಪ್ರೊಡ್ಯೂಸರ್ ಮಾರ 1 crore ಎಡ್ಡೆಡ್ ಮಲ್ಪು ಅದ್ಬಿಟ್ಟು ಒಂಜಿ ಕಾಂಟ್ರಾಕ್ಟ್ ಮಲ್ಪೋದು ಬಟ್ ಎಲ್ಲ ನೆನ್ಸ್ಕೊಂಬರು ಇಂಕ್ಲಿ ಬಂದು ಹೋಗಿ ಮಲ್ಪೋದು ಪೇರೆಲ್ಲ ಕಾಂಟ್ರಾಕ್ಟ್ ಫಸ್ಟ್ ನಾರ್ಮಲ್ ಕಾಂಟ್ರಾಕ್ಟ್ ಮಾತ್ರ ಪ್ರೊಡ್ಯೂಸರ್ ಆಗ್ತಾನೆ ಹಾಕುನೆ ಒಂದೇ ಡಿಫ್ರೆಂಟ್ ಆಗುತ್ತೆ ಅದನ್ನ ಕಾಂಟ್ರಾಕ್ಟ್ ಅಂದ್ರೆ ಒಂಜಿ ಕೊಡ್ತೆ ನಿಕ್ಲಿಗೆ ಒಂಜಿ ತೆಚ್ಕೊರೋಡು ಬಂದು ಮಲ್ಪುಲ್ ಸರ್ ಇಂಗ್ಲೂ ಎಡ್ಡೆ ಪ್ರಾಡಕ್ಟ್ ಕೊಡ್ಕೊಂಡು ಎಲ್ಲ ಇಂಕಲ್ಲ ಈಗ 100% ಬಾಕಿ ತೆಗೆ ಬಂತು ಮಸಾಲ ಬಂತು ಇನ್ವೆಸ್ಟೆಡ್ ಈ ರೇಂಜ್ ಒಂಜಿ ಕೊಡೆ ಅಂದ್ರೆ ಒಂಜಿ ತೆಚ್ಕೊರೋ ಎರಡು ತೆಚ್ಕೊರ್ತಾರೆ ಬಟ್ ಇಂಗ್ಲೂ ಜನಗಳು ತೂಂಡಾದೆ ಕೊಡ್ತೀನಿ ಕರೆಕ್ಟ್ ಅವಲ್ಲ ಉಂಟು ಹಿಂಗೆ ಪಂಡ ಹಾಕುದಿ ಸರ್ ಅಂಚೆ ಮತ್ತೆ ಪ್ರಾಬ್ಲಮ್ ಪಂಡ ಅಂಚೆ ಬರಕ್ ಬರ್ಬೇಕು ಹಾಕುದಿ ಇದೀಗ 100% ರಿಟರ್ನ್ಸ್ ಕೊಡಿತ್ತು ನಂಗೆ ಬೇರೆ ಗೊತ್ತಿಲ್ಲ ಹೊಸ ಮಸ್ತ್ ಫ್ಲಾಟ್ ಸಾಂಗ್ ಉಂಟು 2 ಫ್ಲಾಟ್ ಗೆತ್ತ ಉಂಟು ಕಲ್ಕೊಂಡು ಬಂದಿದ್ದ ಅವಸ್ಥೆ ಸೊ ಅವಾಗ ಕೊಂಚ ರೆಡ್ಡಿ ಕಡೆ ಪಾತ್ರೆ ಆಂಡು ಬೊಕ್ಕ ಡ್ಯೂ ಟು ಕೊರೋನಾ ಪ್ರತಿಕ್ಲ ಮುಂಬೈ ಅರ್ಜುನ ಬೇಸಿ ಸೊ ಇತ್ತೆ ಸ್ಟಕ್ ಆದುಂಡು ತೂಕ ಯಮಹ ಯಾಪ ಬರ್ಕೊಂಡು ತೂಕ. And yes, that was some normal questions. So ಒಂಜಾತ research team work ಮಾಡಿದ್ರೆ and ಕೆಲವು ಮಾತ್ರ questions ಒಂದು normal questions ನಮ್ಮ. Okay. So ನನ್ನ ದುಂಬುಗು ಇಂಚೆನೆ abnormal questions ಇದಕ್ಕೆ ಟ್ರಿಕ್ಕಿ ಕ್ವೆಶ್ಚನ್ ಗೆ ನಾನು ತಂದು ಕೊಡ್ತು. ಸೊ ಟ್ರಿಕ್ಕಿ ಕ್ವೆಶ್ಚನ್ ಅನೂಪ್ ಸಾಗರ್ 2 ಇಯರ್ ಶೋ ಕೊಲ್ಲೇರು ಸೊ ಮೂಲು ಎನ್ಸೋಲೇರು ತೂಕ ನಿಕ್ಲೆಟ್ ಇನ್ನ ಸ್ಟಾರ್ಟಿಂಗ್ ಇಂದ ಮಾತ್ರ ಕ್ವೆಶ್ಚನ್ ಟ್ರಿಕ್ಕಿನೇ ಇತ್ತು ಆಕ್ಚುಲಿ ಇಂಕೋ ಒಂದು ಟ್ರಿಕ್ಕಿ ಬಂಡ ಆಕ್ಚುಯಲ್ ಟ್ರಿಕ್ಕಿ ಬಂದು ಅಂಚ ಸೊ ಕ್ವೆಶ್ಚನ್ ಅದ ಬಂಡ ಒಂದು ವರ್ಷ ತಿಂಗಳು ಪದ್ರಾಡ ಸೊ ಪದ್ರಾಡ ತಿಂಗಳು ಓ ಮಾತ ಏತ ತಿಂಗಳು ಇಂಕ ನಂಬರ್ ಬೋದು ಪದ್ರಾಡ ತಿಂಗಳು ಏತ ತಿಂಗಳು 22 ಮದುವೆ ಗೊತ್ತಾಗ ಕೊಡೋರು ನಿಕ್ಲೆಗ್ಲಕ್ಕೆ ಪದ್ರಾಡ ತಿಂಗಳು ಏತ್ ತಿಂಗಳು 22 ಮದುವೆ ಪ್ರತಿ ತಿಂಗಳು ಉಂಟು రెండు దిగ్గన ಗೊತ್ತಾನೆ ಅಕಡೆ ಒಂಜೆ ಬಂದಿರು ಓಕೆ ಸೊ ಔಟ್ ಟ್ರಿಕ್ಕಿ ಕ್ವೆಶ್ಚನ್ ಇಸ್ ಎಸ್ ನೆಕ್ಸ್ಟ್ ಸೆಗ್ಮೆಂಟ್ ಅಂಚು ಬೈದ ಸೊ ನೆಕ್ಸ್ಟ್ ಸೆಗ್ಮೆಂಟ್ ದಾದ ಬಂಡ ಸಿಚುವೇಶನ್ ರೌಂಡ್ ಸೊ ಒಂದು ಸಿಚುವೇಶನ್ ಕೊಡ್ತಾರೆ ಅನುಪಣ್ಣ ಸೊ ಆ ಸಿಚುವೇಶನ್ ಅನ್ನು ರಡ್ ಟೈಪ್ ಆಕ್ಟ್ ಮತ್ತು ಸ್ಪಾಟ್ ಸೊ ಸಿಚುವೇಶನ್ ಬೇಸಿಕಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ದಾದ ಬಂಡ ಅನೂಪ್ ಸಾಗರ್ಗೆ ಇಲ್ಲಡ್ ಮದ್ವೆ ಫಿಕ್ಸ್ ಮಾಡಿದೇರು ಮೇರೆ ಗೊತ್ತುಜಿ ನೋ ಐಡಿಯಾ ಮದ್ವೆ ಫಿಕ್ಸ್ ಆತಂಬ ಇಲ್ಲಡ್ ಕೂತಿನ ಚಿತ್ತಂಬಣ್ಣು ಅರೇಂಜ್ ಮಾಡಿದ್ದೇರು ಮೇರೆ ಇಲ್ಲ ನನಗೆ ಪಂಪೇರು ನನ್ನ ಒಂಜಿ ವಾರ ನಿನ್ನ ಮತ್ತೆ ಕೊಂಡು ಆಗ್ತದೆ ಫಿಕ್ಸ್ ಎಂಕ್ಲೇಜ್ ಇಷ್ಟ ಆಗ್ತದೆ ನಿಕ್ಕೆ ಇಷ್ಟ ಆಗ್ತದೆ ಇಜ್ಜ ಇಟ್ಸ್ ನನ್ ಆಫ್ ಅವರ್ ಕನ್ಸರ್ನ್ ಎಂಕ್ಲೇಜ್ ಬಡ್ಚಿ ಮತ್ತೆ ಆವಡೋದು ಸೊ ಅನೂಪ್ ಸಾಗರ್ ಮತ್ತೆ ರಡ್ ಸಿಚುವೇಶನ್ ದಾದ ಬೇಡ ರಡ್ ದಾದ ಬೇಡ ರೋಲ್ ದಾದ ಬೇಡ ಒಂಜಿ ವಿಲನ್ ಶೇಡ್ ಗರ್ವಡ್ ಇಲ್ಲ ಲಡ ಮತ್ತೆ ಹಿಂಗೆ ಬಡ್ಚಿ ಅಂಚ ಡೈಲಾಗ್ ಅರೇಂಜ್ ಮಾಡ್ತಾನೆ ಕುಡೋಜಿ ಎಂಚ ಬಂಡ ಪಾಪದ ಜನ ಬೊಡ್ಚಿ ಇಲ್ಲಡು ಪಾಪ ಬೊಡ್ಚಿ ಅಂಚ ಪಂಪನ ಚಿತ್ತನ ಜನ ಸೊ ರಡ್ ಶೇಡ್ ಹಿಡಿತ ಅನೂಪ್ ಸಾಗರ್ ಯಾರಲ್ಲ ಅನುಪಣ್ಣ ರೆಡಿಯಾ ನಿಮ್ಮ ಒಂದು ಒಂಜಿ ಟೈಮ್ ಡ್ಯಾನ್ಸ್ ಆಮೇಲೆ ಪಾಪ ಓದ್ಕೊಂಡಲ್ಲ ಮತ್ತೆ ಮಲ್ಪದೆ ಬಿಡ್ತೀನಿ ಅದು ಒಂದು ಮುಂಚಿನ ಸಿಚುವೇಶನ್ ಆಮೇಲೆ ಫಸ್ಟ್ ಏನು ಫೋನ್ ಎತ್ತಿದ್ದು ಏನು ಗರ್ಲ್ ಫ್ರೆಂಡ್ ನಿಂತು ನೋಡಿ ನಮ್ಮ ಮದುವೆ ಆಗೋದು ಫಿಕ್ಸ್ ಆಗ್ತಂಡು ಒಂಜಿ ವಾರ ಬಿಡ್ಬೇಕು ಮತ್ತೆ ಬಟ್ ದಾದ ಪಡ್ತೀನಿ ಪೇರೆಂಟ್ಸ್ ಓಕೆ ಫಸ್ಟ್ ಗೆ ನಮ್ಮ ವಿಲನ್ ಶೇಡ್ ಇರ್ತಕ್ಕ ಅನೂಪ್ ಸಾಗರ್ ಈ ರಪ್ಪ ಲಿಂಕ್ ಕೌಂಟರ್ ಕೊಡಿ ಫಸ್ಟ್ ಸ್ಟಾರ್ಟ್ ಮಾಡ್ಬಿಡು ಯಾನೆ ಪಪ್ಪ ಅನೂಪ್ ಸಾಗರ್ ಅವಾಗ ಕರೆಕ್ಟ್ ಓಕೆ ಒಂದು ಇಂಕೆ ನಿರಂತರ ಆಡಿಷನ್ ಗೆ ಕೊಲ್ಲಿರತನೆ ಅಂದು ಓಕೆ ಆಗುತ್ತೆ ಇಲ್ಲ ಬರೋದಲ್ಲೇ ಯಾನತ್ತೆ ಭಯಂಕರ ಮಾರೆ ಅನೂಪ್ ಸಾಗರ್ ಆಕ್ಟ್ ಮಾಡ್ತೀನಿ ಓಕೆ ಬತ್ತಾನ ಇಲ್ಲ ದೂರ ಬಂದಿದ್ದೆ ಅದು ಪಾತ್ರ ಇನ್ನ ವಾಯ್ಸ್ ಬೇಸ್ ಐಡಿಯಾ ಉಂಟು ಆಕ್ಚುಲಿ ಈ ವಿಲನ್ ಮಾಡ್ಕೊಡಿ ಹಂಗಿಲ್ಲ ಅನ್ಕೊ ಇತ್ತು ಏರ್ಪೋರ್ಟ್ ಇಲ್ಲ ಬರ್ತದೆ ಯಾನ್ ಏರ್ಪೋರ್ಟ್ ಗಳ ಬರ್ತಿರ್ನದ ಬರ್ಬೋದು ಒಂಜಿ ಇಲ್ಲಡು ನಂಚಿನ ಒಂಜಿ ಮುಲೆ ದಿನ ಮಗೆ ಏರ್ಪೋರ್ಟ್ ಬರೋಡು ದಾದ ಬಂದು ಮಗೆ ಮುಲೆದೆ ದಾದ ಮತ್ತು ಪ್ರಾಬ್ಲಮ್ ಉಂಟಾ ಬಿಡು ಏನು ದಾದಾಗೆ ನೋಡು ಒಂಜಿ ಪೊಣ್ಣದು ಹೆಂಗೆ ಇಷ್ಟ ಆತನ ಏನ ಫ್ರೆಂಡ್ ನಾ ಬಿಸ್ನೆಸ್ ಮ್ಯಾನ್ ನಮಗ ಇದೇ ಇಷ್ಟ ಏನ್ ಮದ್ವೆ ಆಗತ್ತೆ ಹೆಂಗ್ ಓಡ್ಚಿ ಅರೆಗೆ ಮಸ್ತ್ ಉಂಟು ಮದ್ವೆ ಅರೆಗೆ ಹೆಂಗ್ ಸರ್ ಮದ್ವೆ ಮಲ್ಪಾಲೆ ಮಸ್ತ್ ಲೈಟ್ ಮದ್ವೆ ಆಪನ ಆಗ್ತದೆ ಮತ್ತೆ ಪೊಣ್ಣದು ಆಗ್ತದೆ ಮದ್ವೆ ಆಪನ ಜನ ಯಾನ ಆಪುಜಿ ಆಪು ಜನ ಕಡೆದ ಬರ್ತಾರಣ ಕಡೆದ ಎನ್ನ ಆಸ್ತಿ ಪಾಲ್ಗೊಡೋಣ ಮದ್ವೆ ನೋಡಿ ಎನ್ನ ಕಡೆ ಆಸ್ತಿ ಓಲುಂಡಿ ಪಾಲ್ಗೊಡ್ರೆ
ಇರುಪನೆ ಅಮ್ಮೆನ ಕಾಸ್ತಿಡು ಈಗ ಎಂಕು ಕಾಸ್ತಿ ಗೊತ್ತುನ ಓಕೆ ಇತ್ತಂಚ ಅನುಸಾಗರ ಒಂಜಿ ಸಾಫ್ಟ್ ರೋಲ್ ಅಮ್ಮೆರ್ಲ ಪಾಪದ ಅಮ್ಮೆರ್ಲ ಪಾಪದ ಅಮ್ಮೆರ ಒಂದು ಪಾಡಿ ಓಕೆ ಅನು ಮೆಗ್ಗಿನ ಮಾತು ಮಾಡಿ ಖರ್ಚು ಸಾಲ ഞാൻ പണിയിട്ട് ನಾನು ಇಲ್ಲಿ ಒಂಜಿ ಮಗವಲ್ಲ ಒಂದು ದೂತ ಎಡೆ ಪೋನು ಸಂಪ್ರದಾಯದ ಅತಿ ಈ ಮದ್ಮೇಲೆ ಗೊತ್ತ ಕಾರ್ ನಿಂತೆ ನಿರ್ದಿಷ್ಟ ಮಾಡಿದ್ರೆ ಸೊ ನನ್ನ ಫ್ರೆಂಡ್ ನ ಯಾನ್ ಆವ ಬಂದಾದ್ರೆ ನಿನ್ನ ಒಂಜಿ ಅಭಿಪ್ರಾಯ ಕೊಡುತ್ತೆ ಈ ಮಗ ಪಪ್ಪ ನಾನು ಅದಕ್ಕೆ ಮದ್ಮೇಲೆ ಇಷ್ಟ ಇಲ್ಲ ಮನೆ ಯಾನ ಅವಳ ಹಾಲೆ ಇದಕ್ಕೆ ಎನ್ನ ಎಗೇನ್ ಪಣ್ಣುದಿಲ್ಲ ಈ ಜನ ಬೇಗ ಮದ್ವೆ ಮಲ್ಪ ಮತ್ತೊಂದು ಮದ್ವೆ ಆಗ್ತಾನೆ ಓಕೆ ಥ್ಯಾಂಕ್ ಯು ಸೋ ಮಚ್ ಮಲ್ಲ ಜನ ಮಾರೆ ಕುಡ್ಲದ ಸಲ್ಮಾನ್ ಖಾನ್ ತೆಗೆದುಕೊಂಡೆ ಸೊ ಎಸ್ ಪ್ರಾಂಕ್ ಕಾಲ್ ರೌಂಡ್ ಬಂಚಿ ಬೈದ ಸೊ ಅನೂಪ್ ಸಾಗರ್ ಅಣ್ಣಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ ದಾದ ವಿಷಯ ಎರೆಗ್ ಮಾಡ್ಕೊಡು ದಾದ ಅಂದ್ರೆ ನಿಕ್ಲೈ ಬಂತ ಸೊ ಇತ್ತ ಪ್ರಾಂಕ್ ಕಾಲ್ ನಿರೀಕ್ಷಾ ಶೆಟ್ಟಿಗೆ ಮಾಡ್ತಂದಲ್ಲ ನಿರೀಕ್ಷಾ ಶೆಟ್ಟಿ ಪ್ರಾಂಕ್ ಕಾಲ್ ಮಾಡ್ತದ್ದು ಒಂಜಿ ಫಿಲ್ಮ್ದ ರೋಲ್ ಉಂಡು ಒಂದು ಅನುಪಂಡೆ ಬಂತೇವೆ ಫಿಲ್ಮ್ದ ರೋಲ್ ಉಂಡು ಇಟ್ ದ ಸ್ಟೋರಿ ಸೊ ಅರ್ಡನಕ್ಕೆ ಏನು ಪ್ರೊಡ್ಯೂಸರ್ ಮಾಡ್ತಾರೆ ಪ್ರೊಡ್ಯೂಸರ್ ಉಳ್ಳೇರು ಅರೆಗೆ ತುಳು ಬರ್ತದೆ ಕನ್ನಡ ಮಾತ್ರ ಬರ್ತದೆ ಸೊ ಅರ್ಡನಕ್ಕೆ ಏನಂದ್ರೆ ಬಂದು ಹಿಂಗೆ ಕೊಡ್ತೇವೆ ಸೊ ದಾದ ಹಾಕೊಂಡು ದಾದ ಕಥೆ ತೂಕ ಅಂದ್ರೆ ನೆರಿ ಎರಡು ಕಂಟೆಂಟ್ ಇಟ್ಟದೆ ಎಂಕ್ಲೆ ಬಕ್ರಾಪನ ಗೊತ್ತಿದೆ ಎಂಕ್ಲೆ ಬಕ್ರಾಪನ ತಾರ್ ಬಕ್ರಾಪನ ಗೊತ್ತಿಸಿ ಸ್ಮಾರ್ಟ್ನೆಸ್ ಲೆವೆಲ್ ಟಾಪ್ ಹುಷಾರಲ್ಲೇ ಟ್ರೈ ಮಾಡ್ತುಗ Good morning, Riksha. Happy Independence Day. Happy Independence Day. Good afternoon, Andy. Good morning, Pandu. Afternoon, again. That I would say. Last time number for this, again call ಮಾಡ್ತೀನಿ ಅದಕ್ಕೆ. ಇದು ಜಯಮಂಗಜೆ. Right Pandu. ಐತೆ ನಾನು ಮೂರು ಕೆಫೆಡುlle. ಇಂಕ್ಲ ಒಂದು ಬ್ಯಾಂಗ್ಳೂರ್ ಬೈದರ ಆಕ್ಚುಲಿ ಅನ್ವಿತಾ ಸೆಂಡ್ ಮಾಡ್ತೀನಿ. ಅದಕ್ಕೆ ಕೇಂದ್ರಿತರಿಗೆ ಕುಡ್ಲಗ ಪೋಂದುlle. ಆಡಿಷನ್ ಕೂಡ ಇಂಕ್ ಲಾಸ್ಟ್ ವೀಕ್ ಪಾಕೆ ಬಿತ್ತೆ ಅನ್ ಪಂಡ್ ನಿಕ್ಕೆ ಬರ್ತದು ಅದನ್ನ ಒಂಜಿ ಅಡ್ವಾನ್ಸ್ ಮಾಡ್ಲೆ ಬೊಕ್ಕೆ ಅನ್ ಕನ್ಫರ್ಮ್ ಮಾಡ್ಬೇ ಬಂದು ಸೊ ಅನ್ ಅಡ್ವಾನ್ಸ್ ಬರ್ತನೆ ಮಾತ್ರ ಮಲ್ಕೊಂಡು ಬಂದಿತ್ತೆ ಸೊ ಐಕ್ ಬೈದರ್ ಮೂಲು ದಾದ ವಿಷಯ ಗೊತ್ತಿದೆ ಅಕ್ಲಿಗ್ ಅದಕ್ಕೆ ತುಳು ಬರ್ಪುಜಿ ಐಕ್ಯಾನ್ ಧೈರ್ಯ ಪಾತ್ರ ಕನ್ನಡ ಮಾತ್ರ ಆತ ನಾರ್ತ್ ಕರ್ನಾಟಕದವರು ನಾನೊಂಜಿ 20 ದಿನದ ಶೂಟಿಗೆ ಕುಡ್ಲ ಬೊಕ್ಕ ಬ್ಯಾಂಗ್ಳೂರ್ ಶೂಟ್ ಉಂಟು ಬ್ಯಾಂಗ್ಳೂರ್ ಮೇಲೆ ಒಂದು 5 days ಉಪ್ಪು ನಾನೊಂಜಿ 6 lakh ಕೋಟ್ ಮಂದೆ ಓಕೆ ಪಂತೇವೆ ಮಾರೆ ನಸಿ ಕೂಡ ಇಲ್ಲ ಅಂತ ಆತೆ ಮಲ್ಪಲಿ ಪ್ರಾಬ್ಲಮ್ ಇತ್ತು ಓಕೆ ಪೇಮೆಂಟ್ ಪಂಡ ಬಜೆಟ್ ಹೊಸ ಬ್ಯಾನರ್ ಬಟ್ ಟೀಮ್ ಎಡ್ಡೆ ಉಂಟು ಪಂಡ ಯಾನ್ ಕೇಂದ್ರ ಆರ್ಲ ಅಂತ ಎಕ್ಸ್ಪ್ಲೇನ್ ಮಲ್ಪರು ಲೈಕ್ ಇಡು ಬೊಕ್ಕಂದ್ರೆ ಪಂತೆ ಬಟ್ ದಾರೆ ಗೊತ್ತುಂಟು ಪ್ಲಸ್ ಪಂಡ್ ಪೇಮೆಂಟ್ ಎಡ್ಡೆ ಉಂಟು ಎಂಗೆ ಒಂದು 30 ದಿನ 20 ದಿನ ಇಲ್ಲ ಕೂದಿನಕ್ಕೋಸ್ಕರ ಹಾಕೊಂಡು ಒಂಜಿ ಮಿನಿಟ್ ಕೊಡ್ತಾರೆ ಸರ್ ಇವ್ರು ನಿರೀಕ್ಷಾ ಅಂತ ಹೇಳಿ ನಿರೀಕ್ಷಾ ಶೆಟ್ಟಿ ಅಂತ ನಮ್ಮ ಬ್ಯಾಂಗ್ಳೂರ್ ಫೇಮಸ್ ಇದೆ ನೀವು ಮಾತಾಡಿರ್ತಾರೆ ಹಲೋ ಮೇಡಮ್ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಿರೀಕ್ಷಾ ಶೆಟ್ಟಿ ಅವರಲ್ಲ ಹೌದು ಮೇಡಮ್ ಫಿಲ್ಮ್ ರೋಲ್ ಬಗ್ಗೆ ಹೇಳಿದ್ರಾ ಸ್ಟೋರಿ ಹೇಳಿದ್ರಾ ಇಲ್ಲ ಹೇಳಿಲ್ಲ ಅದೇ ಫ್ರೀಡಮ್ ಫೈಟರ್ ರೋಲು ನಿಮ್ದು 2 ಶೇಡ್ ಅಲ್ಲಿ ಬರ್ತದೆ ಮೇಡಮ್ ಒಂದು ಓಲ್ಡ್ ಅಂದ್ರೆ ಅಜ್ಜಿ ರೋಲು ಇನ್ನೊಂದು ಅಜ್ಜಿದ್ದು ಮೊಮ್ಮಗಳು ಹೆಂಗ್ ಕ್ಯಾರೆಕ್ಟರ್ ಸೊ ರೋಲ್ ಹೇಗೆ ಹೋಗ್ತದಂದ್ರೆ ನಮ್ಮ ಫ್ರೀಡಮ್ ಫೈಟರ್ ಅಜ್ಜಿ ಅವರ ಹಸ್ಬೆಂಡ್ ಇದ್ದಾರಲ್ಲ ಮೇಡಮ್ ಅಂದ್ರೆ ಅಜ್ಜಿ ಇದ್ದಾರಲ್ಲ ಆ ರೋಲ್ ಅನ್ನ ನಮ್ಮ ಅನೂಪ್ ಸಾಗರ್ ಅವರು ಮಾಡ್ತಿದ್ದಾರೆ ಅಲ್ಲ ಸರ್ ಹೀರೋ ಅದೇ ಅವ್ರದ್ದು ಕೂಡ 2 ಡಬಲ್ ಶೇಡ್ ಒಂದು ಓಲ್ಡ್ ಒಂದು ಹೆಂಗು ಹಾಗೆ ಅನೂಪ್ ಸಾಗರ್ ಅವರು ಕುಡಿತದ ಚಟಕ್ಕೆ ಒಳಗಾಗಿರ್ತಾರೆ ಪಂಕ ಬಂದಿತ್ತು ಜನ ಓಲ್ಡ್ ಮುಂದೆ ಕರ್ಕೊಂಡು ಮೇಡಮ್ ಕನ್ನಡ ಮಾತಾಡ್ತಾರೆ ಹಾ ಅದೇ ಕುಡಿತದ ಚಟಕ್ಕೆ ಒಳಗಾಗಿರ್ತದಲ್ಲ ಇದು ಫ್ರೀಡಮ್ ಫೈಟರ್ ಅಂದ್ರೆ ಗಂಡನಿಂದ ಎಸ್ಕೇಪ್ ಆಗಿ ಆಗುದಂತ ನಿಜವಾಗ್ಲೂ ಅದೇ ಫ್ರೀಡಮ್ ಫೈಟರ್ ಫ್ರೀಡಮ್ ಅಂದ್ರೆ ಗಂಡನಿಂದ ಫ್ರೀಡಮ್ ಅಲ್ಲ ಸರ್ ಗಂಡನಿಂದ ಫ್ರೀಡಮ್ ಆಗಿ ಮೊಮ್ಮಗಳಿಗೆ ಮತ್ತೆ ಅದೇ ಗಂಡನೇ ಸಿಗ್ತಾನೆ
ಅದು ಸ್ಟೋರಿ ಲೈನ್ ಉಂಟು ಸರ್, ನಡುವಲ್ಲಿ ಸ್ಟೋರಿ ಲೈನ್ ಉಂಟು. ಆಕ್ಷನ್ ಇದೆ ಅಂತ ಹೇಳಿದ್ರು ಒಂದು 2-3. ಎರಡು ನಿರೀಕ್ಷಾ ಹೈ ಬಜೆಟ್ ಮೂವಿ ಎಡ್ಡೆ ಕಾಸ್ ಮಾಡ್ತದ ಓಕೆ ಮಾಡಿ. ಇಲ್ಲ 5 ಲಕ್ಷ 10 ಲಕ್ಷ ಬರುವೆ. ಓಕೆ ಮೇಡಮ್ ಅವ್ರದ್ದು ಪೇಮೆಂಟ್ ಒಂದು 10 ಲಕ್ಷ ಆಗುತ್ತೆ. ಮೇಡಮ್ ಹಾ ಎಷ್ಟು ಮೇಡಮ್ ನಿಮ್ದು ಪೇಮೆಂಟ್ ಎಷ್ಟು? ಅಲ್ಲ ಅನುಪಿಗೆ 6 ಕೊಡ್ತಿದ್ದೀರಾ ಅಂದ್ರೆ ನನಗೊಂದು 10 ಕೊಡಿ. 10 ಮೇಡಮ್? ಹಾ ಒಂದು 2 10 ಕೊಡು. ಅದು ಪೈಜಾಮ ಶೇರ್ ಮಾಡ್ಕೋಬೇಕು ಎಕ್ಸ್ಟ್ರಾ ನಾಲೆಡ್ಜ್. ಓಕೆ ಸರಿ ಮೇಡಮ್, ನಿಮ್ಮ ರೋಲು ಸ್ಟೋರಿ ಹೇಗುಂಟು? ಸ್ಟೋರಿ ಲೈನು ಹೇಗುಂಟು? ಸಕ್ಕತ್ತಾಗಿದೆ ಸರ್, ನೀವು ಮಾಡಿ ನಿಮಗೆ ಆಸ್ಕರ್. ಆಸ್ಕರ್ ಗೊತ್ತಿಲ್ಲ ಮೇಡಮ್, ಆದ್ರೆ ಭಾಸ್ಕರ್ ಸಿಗ್ಬೋದು. ಯಾಕಂದ್ರೆ ನಾವು ಬೈಟು ಕಾಫಿ ಶೂಟ್ ಅಲ್ಲಿ ಇದ್ದೇವೆ. ನಮ್ಮ ಮನೆಯ ಮನೆಯಲ್ಲಿ ಇದ್ದಾರೆ. ಬೈಟು ಕಾಫಿ ಶೂಟ್ ಅಲ್ಲಿ ನಿರೀಕ್ಷಾ ಓ ಶೆಟ್ರ ಬೈಟು ಕಾಫಿದ ಶೂಟಿಂಗ್ ಜೀವನ್ ಮಾಡ್ತೇವೆ ನಾವು. ನಿಂಗೆ ಗೊತ್ತುಂಟು? ಯಾವ ಗೊತ್ತಾಡು ತುಂಬ ಓಕೆ. ಸೊ ಅನುಪಣ್ಣನೊಟ್ಟಿಗೆ ಬೈಟು ಕಾಫಿದ ಶೂಟ್ ಮಾಡ್ಕೊಂಡಿರ್ತೆ. ಹಂಗಿರೋ ಒಂದು ಫ್ರೀಡಮ್ ಫೈಟರ್ ರೋಲ್ ಪಾಡೋದು ಬಾರಿ ಮನಸ್ಸನ್ನ ಅಂತ ಕಾಲ್ ಮಾಡ್ತೀನಿ. ಎಸ್, ಸೊ ಒಂದೇಟ್ಟು ನಾನು ಕಂಡು ಬರ್ತೀಯಾರು. ಸೊ ಯಾಕೊಂಡಲ್ಲಿ ಪ್ರಾಂಕ್ ಮಲ್ಪಂದಂತೆ ಅನ್ಬಿಡುವೆ. ತೂಕನಾ ಚಾಲೆಂಜಾ ಶೋರ ಒಂದು ಯಾರಿದ ಪರ್ಸನ್ ಅಲ್ಲ ತಗೊಂಡೆ ಎಂಕೆ ನಿರೀಕ್ಷಾ ನೆಕ್ಸ್ಟ್ ಟೈಮ್ ಮೂವಿದು ಪಂಡು ಸತ್ಯ ಬಂದ್ಬಿಡಿ ಇವಂದೇ ಲಾಸ್ಟ್ ಪ್ರಾಂಕ್ ಅವ್ರು ಇಂಚೆ ಮಾತ್ರ ಮಾಡ್ತಿದ್ಯಾ ಸಾರಿ ಅವ ಆಕ್ಚುಲಿ ಕ್ವಶನ್ ಕೇಳಿ ಬೆಚ್ಚಾಗಿ ಕ್ವಶನ್ ಬೈತೆ ಮತ್ತೆ ಅವು ಕೇಳಿದ್ದು ಒಂದ್ಸೆ ಬಟ್ ಈ ಸೆಕೆಂಡ್ ಡಿಪೆಂಡ್ ಮಾಡ್ಕೊಡ್ತಿ ಕ್ವಶನ್ ಅನ್ಕೊಂಡಿ ಯಾವ 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 ಹಲೋ ಬಾಯ್ ಟೇಕ್ ಕೇರ್ ಆಯ್ತು ಆನ್ಸರ್ ಕೊಡ್ತೀರಿ ಎಪಿಸೋಡ್ 2 ಇದಕ್ಕೆ ಶಾಕ್ ಆಗ ಆನ್ಸರ್ಗೆ. ಚಲೋ ಸಿ ಯಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒನ್ಸ್ ಅಗೇನ್. ಬಾಯ್ ಬಾಯ್. ಸೊ ಯಾರೇನು ಇನ್ಸ್ಟಾಗ್ರಾಮ್ ಸ್ಟೋರಿ ಆಕ್ಚುಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ಬರುತ್ತೆ ಅನ್ಸಾಗರ್ ಸೆನ್ಸ್ ಗೆಸ್ಟ್ ಆಗಿ ಬರೋದಿಲ್ಲ ಬೈಕ್ ಕಾಫಿಗೆ. ಸೊ ಏನಾಗಿ ಮಾತ್ರ ಕ್ವಶನ್ಸ್ ಉಂಟು ಕ್ವಶನ್ಸ್ ಕೇಳಲೆ ಅನ್ಸಾಗರ್ ಡೈರೆಕ್ಟ್ ಆಗಿದೆ. ಸೊ ಅದೇ ನಾನು ಶೋರ್ಟ್ ಕೇಳ ಅನ್ನೋದು. ಸೊ ಒಂದಾದ ಲೈನ್ ಆಫ್ ಕ್ವಶನ್ಸ್ ಬೈದರು. ಸೊ ಆ ಕ್ವಶನ್ಸ್ ಫ್ಯೂ ಸೆಲೆಕ್ಟ್ ಮಾಡ್ತದೆ ಕೆಲವೇನು ಕೇಳಿ ಅನ್ಸತಿನ ಕೊಟ್ಟು. ಸೊ ಅನೂಪ್ ಸಾಗರ್ ಇಲ್ಲಿ ಮಸ್ತ್ ಬೈತಾರೆ ಭಯಂಕರ ಕ್ವಶನ್ಸ್ ಮಾತ್ರ ಆತ್ಮದ ಮಾತಾಡಿದೆ. ಓಕೆ, ಫಸ್ಟ್ ಕ್ವಶನ್ ಅನೂಪ್ ಸಾಗರ್ Jazz Gomes came there. So the question is, why don't you date someone? ಕೂಡ ತಿಳ್ಕೊಂಡಿದ್ದು ಬಟ್ ಆಡ ಆಕ್ಚುಲಿ ಸಾಗರ್ ಎನ್ನ ಓಕೆ ಅನ್ನ ಡ್ಯಾಡಿ ಗೋಮ್ಸ್ ಬಂದು ಅಂಡ್ ಫಸ್ಟ್ ಡ್ಯಾನ್ಸ್ ಮಾತ್ರ ಇದ್ದೆ ಮಾಡರ್ನ್ ಡ್ಯಾನ್ಸ್ ಬಂದು ಒಂದು ಡ್ಯಾನ್ಸ್ ಟೂ ಇತ್ತು ನಾ ಇದು ಡ್ಯಾನ್ಸ್ ನಾನು ಫ್ಯಾಮಿಲಿ ಮೆಂಬರ್ ಪ್ರವೀಣ್ ಬೊಕ್ಕ ಗೋಮ್ಸ್ ಎರಡು ಜನ ಸೇರಿ ಮಾಡ್ತೀವಿ ನಾವು. ಓಕೆ. ಸೊ ಇಟ್ ಇಸ್ ವೆರಿ ಫನ್. ಶಿ ಇಸ್ ಡಾಟರ್ ಆಫ್ ಮಿಸ್ಟರ್ ಗೋಮ್ಸ್ ವಿಚ್ ಐ ಹೈಲಿ ರೆಸ್ಪೆಕ್ಟ್ ಹರ್ ಫಾದರ್. ಸೊ ಜಾಸ್ಮಿನ್ ಇತ್ತೆ ಬೊಕ್ಕ ಬಂದ್ರೆ ಮೆಸೇಜ್ ಮಾಡ್ತೀವಿ. ಓಕೆ ಇತ್ತೆ ಅವ್ರು ಪಂಡ ಬಂಗ ನಾವು ಕನ್ನಡ ಜಾಸ್ಮಿನ್ ಆಮೇಲೆ ಹೇಳ್ತೀನಿ ಆಯ್ತಾ. ಮತ್ತೆ ಹೇಳ್ತಾರಂತೆ ಮೆಸೇಜ್ ಮಾಡಿ ನೀನು ಗೊತ್ತಲ್ಲ ನಾನು ಹ್ಯಾಂಗೆ ಡೇಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತು. ಅವರು ಒಂದು ನಮ್ಮ ಶೋ ಅಲ್ಲಿ ಬಾಯ್ ಬಿಡಿ ಅಂತ ಟ್ರೈ ಮಾಡಿ. ಓಕೆ. ಸೊ ನಿರೀಕ್ಷಾ ಶೆಟ್ಟಿ ಕ್ವಶನ್ ಕೇಳಿದ್ರು. ನಿರೀಕ್ಷಾ ಶೆಟ್ಟಿ ಅಪ್ಪ ಟೀಚರ್ ಸೊ ಆರನೇ ಕ್ವಶನ್ ದಾದ ಪಂಡ ಈರ್ನ ಮಗ್ನದ ಒಣಸ್ತಿಕ್ಕುನ ಭಾಗ್ಯ ಯಾವ ದಿಕ್ಕು ಭಾಗ್ಯ ಕಾಸು ವೇಸ್ಟ್ ಮಾಡ್ಬೋದು ಬರ್ಪುನ ನಿಗ್ಲೆ ತಿಂದು ಹೋಗುದು ಇವಾಗ ಒಂದು ಉಪ್ಪು ಇಜ್ಜಿ ಆಯ್ತು ಮಟನ್ ಸೂಪ್ ಇಜ್ಜಿ ಒಂದು ಉಪ್ಪು ಕಮ್ಮಿ ಆಗ್ತದೆ ಒಂದು ಖಾರ ಜಾಸ್ತಿ ಆಗ್ತದೆ ಲಾಸ್ಟ್ ಕಾಸು ಮೊದಲು ನಿಗ್ಲೆ ಉಣಸ್ಕೊಡ್ತು ಬೊಕ್ಕ ಅವೆಲ್ಲ ಕೇಳಿ ನೋಡ ಇಜ್ಜಿ ನಿಗ್ಲೆ ಬರ್ತದ ಒಂದು ಜೀವ ಮಲ್ಲ ಒಂದು ಗಿಫ್ಟ್ ಕೊರ್ಲಿ ಬೊಕ್ಕ ಪ್ರೈವೇಟ್ ಲೆಕ್ಕ ಬಿಡ್ಲಿಕ್ಕೆ ಗಿಫ್ಟ್ ದ ಮೆತ್ತೆ ಡಿಪೆಂಡ್ ಏತ್ ಏಟದ ಒಣಸ್ ಯಾರೊಂದು ಪ್ಲಾನ್ ಬಂದಿತ್ತು ಇದು ಕಾಮಿಡಿ ಮಾಡೋದು ಫ್ರೆಂಡ್ಸ್ ಇತ್ತೆ ಬರ್ತದೆ ಸ್ಟೇಜ್ ಅಲ್ಲಿ ಗಿಫ್ಟ್ ಕೊಡ್ತಾರೆ. ಸೊ ಮೂಜಿ ಟೋಕನ್ ಮಾಡ್ತಾರೆ ಬ್ರಾಂಜ್ ಸಿಲ್ವರ್ ಗೋಲ್ಡ್ ಬ್ರಾಂಜ್ ಕೊಂಡ ಇಲ್ಲೇ ಗಿಫ್ಟ್ ಅಂಡ ಬ್ರಾಂಜ್ ಕೊಡ್ತಾರೆ ಮಲ್ಲ ಗಿಫ್ಟ್ ಅಂಡ ಗೋಲ್ಡ್ ಹೆಡ್ ಈ ಗಿಫ್ಟ್ ರೆಡಿ ಮಾಡ್ತಾರೆ ಐತ ಪ್ರಕಾರ ಇದೆ ಮಾಡೋದು ಅಂಚ ಫ್ರೀ ಕೊಡ್ತಿದ್ರೆ ಕೊಡ್ಲಿಕ್ಕೆ ಗೊತ್ತಾಗುತ್ತೆ. ಎಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಮಿತಾ ರಾವ್ ಕೇಳ್ತಾರೆ. ಸೊ ನಮಿತಾ ರಾವ್ ಕ್ವೆಶ್ಚನ್ ದಾದ ಪಂಡ ಎನಿ ಫನಿ ಮೂಮೆಂಟ್ಸ್ ವಿತ್ ಅನ್ವಿತಾ ಸಾಗರ್ ಆಕ್ಚುಲಿ ಮೇರೆ ಒಂದು ವ್ಯಕ್ತಿ ಆರ್ ಒಂದು ಆಕ್ಟ್ರೆಸ್. ಸೊ ಆರ್ನೊಟ್ಟಿಗೆ ಅದನ್ನೆಲ್ಲ ಫನ್ನಿ ಮೂಮೆಂಟ್ಸ್ ಮಸ್ತ್ ಒಂದು ಎಂಬ್ಯಾರಸಿಂಗ್ ಮೂಮೆಂಟ್ ಅಂತ ಪತ್ತೊಂದ
ಫನ್ನಿ Funny ಅಂದಾನೆ ಗಮ್ಮತ್. ವಿ ನೆವರ್ ಒಂಜಿ ಟೈಮ್ ಟಾರ್ಗೆಟ್ ಉಪ್ಪುನ ಈಗ ರಜನ ಪಾತ್ರ ಸ್ಟಾಪ್ ಮಾಡಿತ್ತು ಆಲ್ಮೋಸ್ಟ್ ಲೈಕ್ 1.5 year or more than that. ಈಗ ಪಾತ್ರ ಇರ್ತೇಸಿ ಅರ್ನ ಸೊ ಪಾತ್ರ ಇರ್ತೇವೆ ಅವು ಖಾಲಿ ಒಂಜಿ ರಿಮೋಟ್ ವಿಷಯ ಚೊರೆ ನಿನ್ ಬ್ರದರ್ ಸಿಸ್ಟರ್ ನಕ್ಲ ಬ್ರದರ್ ನಕ್ಲ ಇರ್ತೀನಿ ಪಂಡ ಹೆಂಗ್ ದಾದ ಚೂರಿ ಬೋಡು ಹೆಂಗ್ ಅಪ್ಪ WWE ಮ ಚೂರಿ ಬೋಡು ಈ ಜನ ಕಾರ್ಟೂನ್ ಪಡ್ ಹೆಂಗ್ ಕಾರ್ಟೂನ್ ಕೂಡ ಇಷ್ಟ ಬಟ್ ಅವನ ಕಾರ್ಟೂನ್ ಹಾತು ಎಡ್ಡೆ ಇತ್ತು ಅವ ಎಣ್ಣೆ ಒಂದು ಹಾತು ಎಡ್ಡೆ ಅವನಿತ್ತು ಸೊ ನಾವು ಚೂರಿ ಇತ್ತು ಸೊ ಅಲ್ಲಿಗೆ ಬೆಚ್ಚ ಅವನಿತ್ತು ಸೊ ಅಜ್ಜ ಅಲ್ಲಿಗೆ ಮಸ್ತ್ ಸಪೋರ್ಟ್ ಮಾಡೋದು ಇತ್ತು ಸೊ ಒಂದು ಮಾತು ಆದ ಒಂದು ದಿನ ಈಗ ನನ್ನಲ್ಲ ಒಂದು ಓಲ್ಡ್ ಅದನ್ನ ಕಾರ್ಡ್ ಕೂದಿರ್ತದೆ ಚಾನಲಿಗೆ ಅಲ್ಲಿ ನೋಡಿ ಒಬ್ಬಂದಿತ್ತು ಸೊ ಇನ್ನು ಈಗಿನ ಚಾಲೆಂಟ್ ಫುಲ್ಲು ಬಾವಿಗೆ ಮಣ್ಣು ಬರ್ತದೆ ನಾವು ಪಾಡ್ದಪ್ಪ ಬೇರೆ ಒಂದಿತ್ತು ಅದನ್ನ ಕೈ ಮಿಕ್ಸ್ ಅದು ಬೂರ್ದಿತ್ತು ಬೂರ್ದಿನ ಪೆಟ್ಟಿ ಉಂಟು ಮೂರು ತಾರದು ನನ್ನೆಲ್ಲ ಮಾತುಂಟಲ್ಲ ಈಗ ಸೊ ಅದಕ್ಕೆ ನೆನಪುಂಡು ಎನ್ನೋಡಿ ಜಾಸ್ತಿ ರಾಂಗ್ ಪಾತ್ರೆಗೆ ಇಚ್ಚಿ ಬಂದು ಬಟ್ ಶೀಸ್ ಸ್ವೀಟ್ She's always there for me for any. So, kudonji reveal agtule. Anita Sagar on a time maakundu avutari story reveal. Nyane mantu. Mere dittu bardi. Okay. Engi pettibodu najjanage first time pettibodu. Maka papa aati illa baale dittu bandu. Nan bodunde bodu maltinattate. Ee jana kundina place idare change ಮಾಡ್ತೀನಿ dance ಮಾಡ್ತೀನಿ. So yes, moving on to the next question. So next question ಬರ್ತದೆ mystical Joe Dimple ki ಅನ್ನೋದಲ್ಲೇ. So do you have girlfriend? ತಂದು ಬೂರು ನಾನು ರಾಣಿ ನಿನ್ ಬೂರು ರಾಣಿ ನಿಂತು ಸೆಂಟರ್ ಒಂದಿಲ್ಲ ನೋ ಡೈರೆಕ್ಟ್ ಸೊ ಓಕೆ ನಮ್ಮ ಮೇಲ್ಕೆ ನೋಡೋದು ಪವರ್ ಹೌಸ್ ವೈನ್ಸ್ ಶರಣ್ ಸೊ ಕ್ವಶನ್ ಬಂದ ಇಲ್ಲದ ಕಿಲುಕೊಂಡು ನಾಡ್ದರಿಗೆ ಅಂದ ಈಜಿ ಥಿಂಕ್ ಮಾಡ್ಕೊಡ ನಾಡ್ದಿರ ತುಂಬ ಅದಕ್ಕೆ ಟ್ರೈ ಮಾಡ್ತಿರ್ತಾರೆ ಬಟ್ ಸದ್ಯಕ್ಕೆ ಅಂತ ಫ್ರೀ ಬಿಡ್ತಾರೆ ಫ್ರೀ ಉಳ್ಳೆ ಪೇರೆಂಟ್ಸ್ ಫ್ರೀ ಉಳ್ಳೆ ಬಂದಿಕ್ಕಿಲ್ಲ ಅಂತ ಮಿಸ್ಟೇಕ್ ಥಿಂಕ್ ಮಾಡ್ಕೊಡ್ತೀವಿ ಸದ್ಯ ಈ ಜನ ಫ್ರೀ ಉಳ್ಳೆ ತೂಡು ನನ್ನ ಫ್ಯೂಚರ್ ಏನಾರ ಬರ್ತೇನೆ ಓಕೆ ಗೊತ್ತಾಗುತ್ತೆ ಅಪ್ಲಿಕೇಶನ್ ಓಪನ್ ಸೊ ಮಾಡಲಿ ಕಮೆಂಟ್ ಮಾಡ್ಬಿಡ್ತೀವಿ ಸೊ ಓಕೆ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಬರ್ತದೆ ನಮ್ಮ ಗ್ಲಾಮ್ ಸ್ಟುಡಿಯೋದ ಶ್ವೇತಾ ಸಂತೋಷ್ ಕೇಂದ್ರ ಶ್ವೇತಾ ಕರಿಯಿಂದ ಸೊ ಕ್ವೆಶ್ಚನ್ ಬರ್ತದೆ ಅದ ಬಂಡ ಅನೂಪ್ ಸಾಗರ್ಗೆ ಕುಕ್ ಮಲ್ಕೊಂಡು ಬಂಡ ಭಾರಿ ಇಷ್ಟ ಸೊ ಆರ್ ಮೈ ಫೇವರೇಟ್ ಡಿಶ್ ಹೋಗುದು ಎಂತ ಫೇವರೇಟ್ ಡಿಶ್ ಮಟನ್ ಕೀಮಾ ಮಲ್ಕೊಂಡು ಅಜ್ಜಿ ಕಲ್ಪದಿನ ಅವಂಜಿ ಅವಗೊಂಡ ತೇನೆ ಮಾಡ್ತಾರೆ ತೇನೆ ಬೋಕ ಚಿಕನ್ ಕರಿ ನೈಸ್ ಕಾಂಬಿನೇಷನ್ ಓಕೆ ನಾನ್ ವೆಜ್ ಜಾಸ್ತಿ ಉಂಟು ನಾನ್ ವೆಜ್ ಓಕೆ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಶ್ವೇತಾ ಸಂತೋಷ್ ಫಿಶ್ ಆರ್ ಆಕ್ಚುಲಿ ಫಿಶ್ ಫ್ರೈ ಮತ್ತೆ ಗ್ಲಸ್ ಫ್ರೈ ಪಂಡು ಒಂದು ವರ್ಷ ಅವರೇ ಬರ್ತಾರೆ ಅಂದ ರಿಚ್ ಆರು ಕಂಜೂಸ್ ಒಂದು ಕನ್ಫರ್ಮ್ ಮಾಡು ಇಂದು ಪಾಡ್ಬೋದು ಈ ಎಪಿಸೋಡ್ ದಲ್ಲ ಶೂಟಿಂಗ್ ಅವಲೇ ಇತ್ತು ಗ್ಲಾಮ್ ಸ್ಟುಡಿಯೋ ಅವಾಗ ಫಿಶ್ ಫ್ರೈ ಜ್ಞಾನವಿತ್ತು ಶ್ವೇತಾ ಕನಿಗೆ ಓಕೆ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಶ್ವೇತಾ ಕನಿಗೆ ಅಂದರೆ ವಾಟ್ಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ದಟ್ ಅನೂಪ್ ಹ್ಯಾಸ್ ಹರ್ಡ್ ಅಬೌಟ್ ಹಿಮ್ಸೆಲ್ಫ್ ಬೆಸ್ಟ್ ಕಾಂಪ್ಲಿಮೆಂಟ್ ದಾದ think of best fun like best fun sort out fun karate but there are many when they sometimes when they compare you to some other actors who is really good and okay so reach away chance ಹಂಚಿನ ಮಾತ್ರ ಜನರಿಗೆ ಕಂಪೇರ್ ಮಾತ್ರ ಅಂತ ಖುಷಿ ಆಗ್ತದೆ normally like during this era already I got many compliments then near like normal cute but near already they saw some different shade that give him different kind of comparing to that Malayalam actors was like so answer compare ಮಾಡ್ತಾಗ ಎಡ್ಡೆಡ್ ಕಂಪೇರ್ ಮಾಡಿದ್ರೆ ಸೊ ಭಯಂಕರ ಖುಷಿ ಆಗ್ತದೆ ಅನಿಸ್ತಾ ನನಗೆ ಸೊ yes that was all about audience questions ಇದೆ ಎಂಡ್ ಮಾಡ್ಕೊಂಡು ಅಷ್ಟೇ ಕೊಟ್ಟು ಸೊ yes ನಮ್ಮ ಗೇಮಿಂಗ್ ಶನೇ ಕಂಟಿನ್ಯೂ ಆಗಿಕೊಂಡು ಸೊ ಒಂಜಾರು ಪಾಯಿಂಟ್ಸ್ ಉಂಟು ಸೊ ಒಂದು ಹೋಗ ಅಂಡ್ ಎಪಿಸೋಡ್ ಇಡ ಎಂಡ್ ಮಾಡ್ಕೊಂಡು ಚಿತ್ರ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಅನುಪಣ್ಣ ಏನೊಂದು ಶೋ ಬರ್ತೀನಿಗೋಸ್ಕರ ಅಂಡ್ ಕಾಫಿ ನಿತ್ತ ಹೊಲ್ತ ಪಂಡ ದ ಕುಡ್ಲಾ ಕೆಫೆ ಬಾರಿ ಶೋದ ಕಾಫಿ ಇದು ಯಾಮಂದಿನ ಕಾಫಿ ಅಂತ ಕುಡ್ಲಾ ಕೆಫೆದ ಕಾಫಿ ಎಸ್ ಮಾತೆಲ್ಲ ಕುಡ್ಲಾ ಕೆಫೆಗೆ ವಿಸಿಟ್ ಆಗಲೇ ಮುಳ್ಕೊಂದು ಸೆಲ್ಫಿ ತೆಪ್ಪಲೆ ಹ್ಯಾಶ್ಟ್ಯಾಗ್ ಅನೂಪ್ ಸಾಗರ್ ಅಂತ ಟ್ಯಾಗ್ ಮಾಡ್ಲೆ and yes this is the end of today's episode ladies and gentlemen this is VJ Jeevan Kotiyan signing off from Bite to Coffee with VJ Jeevan in association with Black and Blue Production thank you so much comment ಮಾಡಿ subscribe ಮಾಡಿ like ಮಾಡಿ ಮಾತಲ್ಲ thank you